ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಸವಿ ನೆನಪಿಗಾಗಿ ಅಮೃತ ಗ್ರಾಮ ಪಂಚಾಯತ್ ಯೋಜನೆಯಡಿ ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದ್ದು, ಆಯ್ಕೆಯಾಗಿರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸಗಳ ಕುರಿತು ಸಭೆ ಮೀನುಗಾರಿಕೆ, ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಸಚಿವರಾದ ಎಸ್ ಅಂಗಾರ ಅವರ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಅಮೃತ ಗ್ರಾಮ ಪಂಚಾಯತ್ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ತಾಲೂಕುಗಳ ಪೈಕಿ ಬಂಟ್ವಾಳ ತಾಲೂಕಿನಲ್ಲಿ 6 ಗ್ರಾಮ ಪಂಚಾಯತ್, ಬೆಳ್ತಂಗಡಿ ತಾಲೂಕಿನಲ್ಲಿ 6 ಗ್ರಾಮ ಪಂಚಾಯತ್, ಕಡಬ ತಾಲೂಕಿನ 2 ಗ್ರಾಮ ಪಂಚಾಯತ್, ಪುತ್ತೂರು ತಾಲೂಕಿನ 3 ಗ್ರಾಮ ಪಂಚಾಯತ್, ಸುಳ್ಯ ತಾಲೂಕಿನ 3 ಗ್ರಾಮ ಪಂಚಾಯತ್, ಮೂಡಬಿದಿರೆ ತಾಲೂಕಿನ 2 ಗ್ರಾಮ ಪಂಚಾಯತ್, ಮಂಗಳೂರು ತಾಲೂಕಿನ 5 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ. ಮತ್ತೆ ಆ ಗ್ರಾಮ ಪಂಚಾಯತ್ಗಳು ಯಾವುದೇ ಕಾರಣಕ್ಕೂ ಮತ್ತೆ ನಮಗೆ ನಿವೇಶನ ಕೊಡಬೇಕು, ವಸತಿ ಕೊಡಬೇಕು ಎಲ್ಲಬಾರ್ದು. ಈ ಸರ್ತಿ ಪೂರ್ತಿಯಾಗಿ ಮಾಡಿಕೊಡಬೇಕು. ಅಕಸ್ಮಾತ್ ಅದು ಮಾಡದಿದ್ದರೆ ಸಂಬಂಧಪಟ್ಟಂತಹ ಪಿಡಿಒಗಳೇ ಹೊಣೆಗಾರರು ಮಾಡುವುದು. ಅದ್ರಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ. ಯಾಕಂದ್ರೆ ನಾವು ನೋಡ್ತೇವೆ, ಕೆಲವು ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟಾಗ ಬಂದ ಹಾಗೆ 1, 2, 3, 4 ಕೊಟ್ಟುಕೊಂಡು ನಾವು ವಿದ್ಯುತ್ ಸಂಪರ್ಕ ಮಾಡೋದು. ಯಾಕೆ ನಮಗೆ ಅಂತ ಅವಕಾಶಗಳು ಮಾಡಿಕೊಳ್ಳಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಮುಂದೆ ಕ್ಲಿಯರ್ ಮಾಡಿ ಎಲ್ಲ ಪಂಚಾಯತಿಗಳಿಗೂ ಕೂಡ ಅಮೃತ ಗ್ರಾಮ ಯಾವುದು ಸಿಲೆಕ್ಷನ್ ಆಗಿದೆ ಅದರಲ್ಲಿ ಮತ್ತೆ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರದು. ನಿವೇಶನಕ್ಕೆ ಬೇಕಾದ್ರೆ ಅಲ್ಲಿಯ ತಹಸೀಲ್ದಾರರು ಯಾರು ಆರ್ಐಗಳು ಕೂತ್ಕೊಂಡು ಎಲ್ಲಿ ನಿವೇಶನ ಬೇಕು ಅದು ಕೂಡ ಡಿಲೇ ಮಾಡಬಾರದು. ಆಯಾ ಪಂಚಾಯತ್ಗಳಲ್ಲಿ ಕೂತ್ಕೊಂಡು ಏನೇನು ಸಮಸ್ಯೆಗಳುಂಟು ಅಲ್ಲಲ್ಲಿ ನಾವು ಇಲಾಖೆ ಅಧಿಕಾರಿ ಸೇರಿಸಿಕೊಂಡು ಅಲ್ಲಲ್ಲಿ ಪರಿಹಾರ ಮಾಡಿಕೊಳ್ಳೋದು. ಇಲ್ಲರೆ ನಾವು ಎಲ್ಲಿಗೆ ಕಂದಾಯಕ್ಕೆ ಕಳಿಸಿ ಪ್ರಸ್ತಾವ ನಿವೇಶನಕ್ಕೆ ಬೇಕಾಗಿ ಅದರಲ್ಲಿ ಪೆಂಡಿಂಗ್ ಇದೆ, ಈ ರೀತಿ ಉತ್ತರ ಕೊಡುವಂಥದ್ದು. ಇದೇ ವೇಳೆ ಸಚಿವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ವಾರ್ಷಿಕ ಆಡಳಿತ ವರದಿಯ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಮಾರ್, ಶಾಸಕರಾದ ರಾಜೇಶ್ ನಾಯಕ್, ಡಾಕ್ಟರ್ ವೈ ಭರತ್ ಶೆಟ್ಟಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.